ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷತೆಯ ಬದಲಾವಣೆ ಬಗ್ಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸುಮಾರು 31 ಜಿಲ್ಲೆಗಳ ಅಧ್ಯಕ್ಷರುಗಳನ್ನು 5 ವರ್ಷಕ್ಕೆ ಮೇಲ್ಪಟ್ಟ ಬದಲಾವಣೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಸ್ಥಳೀಯ ನಾಯಕರುಗಳು KPCCಯ ಅನುಮೋದನೆ ಶಿಫಾರಸಿನ ಮೇರೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನು ನೇಮಕ ಮಾಡ್ತಾಯಿದ್ರು. ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನೇಮಕ ಆಗ್ತಾಯಿತ್ತು. NSUI ಮತ್ತು ಯುವಕ ಕಾಂಗ್ರೆಸ್ಗೆ ಚುನಾವಣೆಯನ್ನು ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ ನಂತರ ಅದು ಚುನಾವಣೆಯ ಮುಖಾಂತರ ನಡೀತಾ ಇದೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ಗಳ ಅಧ್ಯಕ್ಷರ ಬದಲಾವಣೆ ಮಾಡುವಂಥ ಸಂದರ್ಭ ಅದು ಕೂಡ ಗ್ರಾಸ್ ರೂಟ್ ಲೆವೆಲ್ನಿಂದೇ ಆಗಬೇಕು. ಎಲ್ಲ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಕೆಲವು ಅಬ್ಸರ್ವರ್ಗಳನ್ನು ಪ್ರತಿ ಜಿಲ್ಲೆಗೆ AICCಯಿಂದ ಒಬ್ಬ ಅಬ್ಸರ್ವರ್ಗಳನ್ನು ಮತ್ತು ಅವರಿಗೆ ಜೊತೆಯಾಗಿ ರಾಜ್ಯದಿಂದ 4 ಜನರನ್ನು ನೇಮಕ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಕೇರಳದ ಕೋಜಿಕೋಡ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಜಯಂತ್ರವರು AICCಯ ಅಬ್ಸರ್ವರ್ ಆಗಿ ನೇಮಕ ಆಗಿದ್ದಾರೆ. ಇದನ್ನು AICC ಅವರು ಇದಕ್ಕೆ ಸಂಘಟನ್ ಸೃಜನ್ ಅಭಿಯಾನ್ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ. ಸಂಘಟನೆಯ ಸೃಜನ್ ಅಭಿಯಾನ್ ಅನ್ನುವಂಥ ಒಂದು ಹೆಸರಿನೊಂದಿಗೆ ಈ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿ ಹಿಂದೆ ತಮಿಳುನಾಡು ಆಂಧ್ರಗಳಲ್ಲಿ ಈಗಾಗಲೇ ಆಗಿತ್ತು ಇದೇ ರೀತಿ. ಇವತ್ತು ಅವರ ಜೊತೆ ಉಡುಪಿಯ ಮಾಜಿ ಸಂಸದರು ಮಾಜಿ ಸಚಿವರಾದ ಶ್ರೀ ಜಯಪ್ರಕಾಶ್ ಹೆಗಡೆಯವರು, ಇಲ್ಲಿನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದಂಥ ವೆರೋನಿಕಾ ಕಾರ್ನೆಲಿಯಾರವರು ಮತ್ತು ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದಂಥ ಸತೀಶ್ ಮತ್ತು ಸದಸ್ಯರಾದ ಶ್ರೀನಿವಾಸರವರನ್ನು ರಾಜ್ಯ ಪ್ರತಿನಿಧಿಗಳಾಗಿ ನೇಮಕವನ್ನು ಮಾಡಿದ್ದಾರೆ. ಅವರು ಈ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. 29ನೇ ತಾರೀಕು ಬುಧವಾರ ಅವರ ಕಾರ್ಯ ವೈಖರಿ ಹೇಗೆ ಅಂತ ಹೇಳಿದರೆ, ಪ್ರತಿ ಬ್ಲಾಕಿಗೆ ಅವರು ವಿಸಿಟ್ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 17 ಬ್ಲಾಕ್ಗಳಿದ್ದಾವೆ. 8 ವಿಧಾನಸಭಾ ಕ್ಷೇತ್ರ, 17 ಬ್ಲಾಕ್ಗಳು. ಪುತ್ತೂರಿನಲ್ಲಿ 3 ಇರುವುದರಿಂದ ಉಳಿದ ಕಡೆಯೆಲ್ಲ 2 ಅಲ್ಲಿಗೆ ಪ್ರತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಅವರು ಭೇಟಿಯನ್ನು ನೀಡ್ತಾರೆ. ಅಲ್ಲಿಯೂ ಹೀಗೆ ಎಲ್ಲ ಅಲ್ಲಿಯ ಸ್ಥಳೀಯ ಮುಖಂಡರುಗಳು, ಹಿರಿಯ ನಾಯಕರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರುಗಳು ಮತ್ತು ರಾಜ್ಯದ ಸರ್ಕಾರ ನೇಮಿಸಿದಂಥ ಎಲ್ಲ ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರು ಅವನ್ನೆಲ್ಲರನ್ನ ಭೇಟಿ ಮಾಡಿ ನಂತರ ಅದೇ ಒಬ್ಬೊಬ್ಬರನ್ನೇ ಸಲಹೆ ಪಡೆಯುವಂಥ ಅವರವರ ಸಲಹೆಗಳೇನಿದೆಯೋ ಅದನ್ನು ಪಡೆಯುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈ ರೀತಿ 16 ಬ್ಲಾಕ್ಗಳಲ್ಲಿ ನಡೀತದೆ. ಉಪ್ಪಿನಂಗಡಿ ಬ್ಲಾಕನ್ನು ನಾವು ಡಿವೈಡ್ ಮಾಡಿ ಒಂದು ದಿವಸದಲ್ಲಿ 3 ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಉಪ್ಪಿನಂಗಡಿಯನ್ನು ಅರ್ಧ ಪುತ್ತೂರಿಗೆ ಮತ್ತು ಅರ್ಧ ವಿಟ್ಲಕ್ಕೆ ಸೇರಿಸಿಕೊಂಡು 16 ಬ್ಲಾಕ್ಗಳಲ್ಲಿ ಕೂಡ 29ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಅವರು ಈ ಒಂದು ಪ್ರಕ್ರಿಯೆಯ ಕಾರ್ಯಕ್ರಮವನ್ನು 12ನೇ ತಾರೀಕಿನವರೆಗೆ ಹಾಕ್ಕೊಂಡಿದ್ದಾರೆ. 11ನೇ ತಾರೀಕಿನವರೆಗೆ ಎಲ್ಲ ಬ್ಲಾಕ್ಗಳಿಗೆ ಭೇಟಿ ನೀಡಿ 12ನೇ ತಾರೀಕಿಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಂದರೆ ಸಿವಿಲ್ ಸೊಸೈಟಿ ಅಥವಾ ಸಂಘ ಸಂಸ್ಥೆಗಳು ಯಾರಾದರೂ ಆಸಕ್ತರಿದ್ದರೆ, ಸಮಾನ ಮನಸ್ಕರು ಯಾರಾದರೂ ಆಸಕ್ತರಿದ್ದರೆ ಅವರಿಗೆ ಕೂಡ ಜಿಲ್ಲಾ ಕಾಂಗ್ರೆಸ್ನ ಒಂದು ಚಟುವಟಿಕೆಗಳಲ್ಲಿ ತಮ್ಮ ಅಹವಾಲನ್ನು ಅಥವಾ ತಮ್ಮ ಒಪಿನಿಯನ್ ಕೊಡಲಿಕ್ಕೆ ಒಂದು ಅವಕಾಶವನ್ನು ಇಟ್ಕೊಂಡಿದ್ದಾರೆ. ಅಂಥವರು ಕೂಡ ಭಾಗವಹಿಸ್ಬೋದು. ಈ ಒಂದು ಪ್ರಕ್ರಿಯೆ 12ನೇ ತಾರೀಕಿನವರೆಗೆ ನಡೀತದೆ. 12ನೇ ತಾರೀಕಿನ ನಂತರ ಅವರೆಲ್ಲ ಟೀಮಿನ 4-5 ಜನ ಸದಸ್ಯರು ಸೇರಿಕೊಂಡು 3 ರಿಂದ 6 ಆಸ್ಪಿರೆಂಟ್ಗಳು ಅರ್ಜಿ ಕೊಡಲಿಕ್ಕೆ ಅವಕಾಶ ಇದೆ. ಯಾರೆಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷತೆಗೆ ಆಸ್ಪಿರೆಂಟ್ಸ್ ಉಮೇದುವಾರರಿದ್ದಾರೋ ಅವರ ಕೈಯಲ್ಲಿ ನಾಳೆ ತಮ್ಮ ಒಂದು ಫಾರ್ಮ್ಯಾಟನ್ನು AICC ಕೊಟ್ಟಿದ್ದಾರೆ. ಆ ಫಾರ್ಮ್ಯಾಟ್ ಪ್ರಕಾರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆ ಅರ್ಜಿಯಲ್ಲಿ ಇದ್ದವರು ಮತ್ತು ಎಲ್ಲ ಒಪಿನಿಯನ್ ಏನೆಲ್ಲ ಕೊಡ್ತಾರೋ ಆ ಒಪಿನಿಯನ್ ಎಲ್ಲ ತೆಗೆದುಕೊಂಡು ಕ್ರೋಢೀಕರಿಸಿ ಅದನ್ನು ಅವ್ರು 4 ಜನ ಡಿಸ್ಕಸ್ ಮಾಡಿ 3 ರಿಂದ 6 ಹೆಸರುಗಳನ್ನು AICCಗೆ ಅವರು ಸಬ್ಮಿಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ.
ನಾಳೆ ಇವತ್ತು ಮಾಡ್ಬೋದು ಅಪ್ಲಿಕೇಶನ್ ಇದೆ. ಆದ್ದರಿಂದ ಅವರು ಮತ್ತೆ ಶಿಫಾರಸನ್ನು ಮಾಡ್ತಾರೆ. ಅದನ್ನು ಮತ್ತೆ AICC ಅವರು KPCC ಮತ್ತು ಇಲ್ಲಿನ ಇನ್ಚಾರ್ಜ್ ಕಾರ್ಯಾಧ್ಯಕ್ಷರುಗಳು ಅವರನ್ನೆಲ್ಲ ಇಟ್ಕೊಂಡು ಅದನ್ನು ಮುಖ್ಯಮಂತ್ರಿಗಳು ಎಲ್ಲ ಸೇರಿ AICCಯಲ್ಲಿ ಶೀಘ್ರದಲ್ಲಿಯೇ ಅಂತಿಮಗೊಳಿಸಿ ನೂತನ ಅಧ್ಯಕ್ಷರನ್ನು ನೇಮಕ ಮಾಡುವ ಇದೊಂದು ಹೊಸ ಪ್ರಕ್ರಿಯೆ. ಬಹುಶಃ ಸುಮಾರು 1 ತಿಂಗಳು ಒಳಗೆ ನಡೀಬೋದು ಅನ್ನುವಂಥ ಒಂದು ಭಾವನೆ. ಈ ಒಂದು ಹೊಸ ಫಾರ್ಮ್ಯಾಟನ್ನು ತಯಾರು ಮಾಡಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇವತ್ತು ಜಿಲ್ಲಾ ಕಾಂಗ್ರೆಸ್ಗಳಿಗೆ ಹೆಚ್ಚಿನ ಒಂದು ಅಧಿಕಾರ ಮತ್ತು ಅವರಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ಕೂಡ ವಲಯವಾರಾಗಿ ದೆಹಲಿಗೆ ಕರೆಸಿಕೊಂಡು ಅಲ್ಲಿಯೇ AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, KC ವೇಣುಗೋಪಾಲ್ರವರು ಎಲ್ಲರೂ ಅವರೊಂದಿಗೆ ಇಂಟರಾಕ್ಷನ್ ಮಾಡುವಂಥ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಇಡೀ ದೇಶದ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನು ಕೂಡ ಅಲ್ಲಿ ಕರೆದು ಮಾತನಾಡುವಂಥ ಪ್ರಕ್ರಿಯೆ ಅದು ಕೂಡ ಪ್ರಾರಂಭ ಆಗಿದೆ. ಹೆಚ್ಚಿನ ಒಂದು ಶಕ್ತಿಯನ್ನು ಜಿಲ್ಲಾ ಕಾಂಗ್ರೆಸ್ಗಳಿಗೆ ಕೊಡಬೇಕು ಅನ್ನುವಂಥ ಒಂದು AICCಯ ಕಾರ್ಯಕ್ರಮದಡಿ ಇಷ್ಟು ಚುನಾವಣೆ ಪ್ರಕ್ರಿಯೆ. ಎಲೆಕ್ಷನ್ ಇಲ್ಲ. NSUI ಯೂತ್ ಕಾಂಗ್ರೆಸ್ ಬಿಟ್ಟರೆ ಸೆಲೆಕ್ಷನ್ ಅಂದರೆ ಒಪಿನಿಯನ್ ಕಲೆಕ್ಟ್ ಮಾಡ್ತಾರಲ್ಲ. ಈಗ ಪ್ರತಿ ಬ್ಲಾಕಿಗೆ ಹೋಗಿ ಜಿಲ್ಲಾ ಅದು ಯೂತ್ ಕಾಂಗ್ರೆಸ್ ಮತ್ತು NSUIಗೆ ಮಾತ್ರ. GCC ಬ್ಲಾಕಿಗೂ ಇತ್ತು, ಹೌದು, ಹಿಂದೆ ಇತ್ತು, ಆಮೇಲೆ ಇಲ್ಲ, ಈಗ ಇಲ್ಲ. ಅದರಲ್ಲಿ ಅನೇಕ ಸಮಸ್ಯೆಗಳು ಮತ್ತು ಗುಂಪುಗಾರಿಕೆಗೆ ಅವಕಾಶ ಆಗ್ತದೆ ಅನ್ನುವಂಥ ಕೆಲವರು ಲೋಪದೋಷಗಳನ್ನು ಕಂಡುಹಿಡಿದು ಆ ಪ್ರಕ್ರಿಯೆ ಬದಲಿಗೆ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲ, ಅಧ್ಯಕ್ಷರನ್ನು ಮಾತ್ರ ಮಾಡ್ತಾರೆ. ಆಫೀಸ್ ಬೇರರನ್ನು ಮತ್ತು ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು, ನಮ್ಮ ಅಭ್ಯರ್ಥಿಗಳು ಎಲ್ಲ ಸೇರಿಕೊಂಡು ಆಯ್ಕೆ ಮಾಡುವಂಥದ್ದು. ಅದು ಹೊಸ ಅಧ್ಯಕ್ಷರು ಅದನ್ನು ಮಾಡ್ತಾರೆ. ಹೌದು, ಅದರಲ್ಲಿ ಮೊನ್ನೆ ಟ್ರೈನಿಂಗ್ನಲ್ಲೆಲ್ಲ ಮಾನದಂಡ ಅಂತ ಕೊಟ್ಟಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ನಾನು ಕೂಡ ಓದಿದೆ. ಆದರೆ ಫಾರ್ಮ್ಯಾಟ್ನಲ್ಲಿ ಅದೇನಿಲ್ಲ. ಫಾರ್ಮ್ಯಾಟ್ನಲ್ಲಿ ಯಾವುದೇ ಮಾನದಂಡದ ಪ್ರಸ್ತಾಪ ಅದರಲ್ಲಿ ಇಲ್ಲ. ಅದರಲ್ಲಿ ಅವರ ಇನ್ಫಾರ್ಮೇಷನನ್ನು ಎಲ್ಲ ಕೇಳಿದ್ದಾರೆ. ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾವತ್ತಾದರೂ ಪಕ್ಷದಿಂದ ಸಸ್ಪೆಂಡ್ ಆಗಿದೆಯಾ, ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀರಾ, ಶಾಸಕರು ಅಥವಾ MP ಆಗಿದ್ದೀರಾ, ಏನೆಲ್ಲ ನಿಮ್ಮ ಬಯೋಡಾಟಾ ಎಲ್ಲ ಕೇಳಿ ಅನೇಕ ರಿಸ್ಟ್ರಿಕ್ಷನ್. ಈಗ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಯಾರು ಜಯಂತ್ ಅವರು ಬಂದು ಮಾಹಿತಿ, ತಳಮಟ್ಟದ ಕಾರ್ಯಕರ್ತರು ಬಂದು ಮಾಹಿತಿ ಕೊಡ್ತಾರೆ ಕೇಂದ್ರ ಸಮಿತಿ. ಸೊ ಇಲ್ಲಿ ಕೇಂದ್ರ ಸಮಿತಿ ಕೊಡುವ ಮಾಹಿತಿಗೂ ನಾವಿಲ್ಲಿ ಅಪ್ಲಿಕೇಶನ್ ಹಾಕುವ ಇರುವಂತಹ ಮಾನದಂಡಕ್ಕೂ ಏನ್ ಡಿಫ್ರೆನ್ಸ್? ಇಲ್ಲ, ಬೇರೆ ಬೇರೆ ಆಗುದಿಲ್ಲ. ಮಾನದಂಡ ಇಲ್ಲ ಅದರಲ್ಲಿ ಮಾನದಂಡ ಇಲ್ಲ. ಅಪ್ಲಿಕೇಶನ್ ಈಗ ಹಾಕ್ತಾರೆ ನೋಡಿ, ಆ ಅಪ್ಲಿಕೇಶನ್ ಹಾಕುವವರನ್ನೆಲ್ಲ ಪ್ರತಿ ಮೀಟಿಂಗ್ನಲ್ಲಿ ಅವರು ಡಿಸ್ಕ್ಲೋಸ್ ಮಾಡ್ತಾರೆ, ಇಂತಿಂಥವರು ಅರ್ಜಿ ಕೊಟ್ಟಿದ್ದಾರೆ. ಆಗ ನೀವು ನಿಮ್ಮ ಒಪಿನಿಯನ್ ಕೊಡ್ಬೋದು. ನಿಮ್ಮ ಒಪಿನಿಯನ್ ಈಗ ಒಂದು 10 ಜನ ಅರ್ಜಿ ಹಾಕಿದ್ದಾರೆ, ಆ 10 ಜನರ ಹೊರತಾಗಿ ಕೂಡ ನೀವು ಒಪಿನಿಯನ್ ಕೊಡ್ಬೋದು. ಒಂದು ಕ್ಲಾರಿಫಿಕೇಶನ್ ಅಂತ ಹೇಳಿದರೆ, ಇದು ಚುನಾವಣೆಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಅಲ್ಲ, ಅಧ್ಯಕ್ಷತೆಗೆ ಪಕ್ಷಕ್ಕೆ ಸಲ್ಲಿಸುವಂಥದ್ದು. ಸೊ ಅದಕ್ಕೆ ಡೆಡ್ ಲೈನ್ ಅಂತ ಏನು ಕೊಟ್ಟಿಲ್ಲ. ಅವರಿಗೆ ಎಷ್ಟು ಗೊತ್ತಾಗುತ್ತೆ, ಎಷ್ಟು ಅರ್ಜಿ ಅವರ ಕೈಯಲ್ಲಿ ಬಂದಿದೆ ಅದನ್ನು ಅವರು ಡಿಸ್ಕ್ಲೋಸ್ ಮಾಡ್ತಾರೆ ಮೀಟಿಂಗ್ನಲ್ಲಿ. ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಮತ್ತೆ ಕೂಡ ಸಲ್ಲಿಸಲಿಕ್ಕೆ. ಈಗಾಗಲೇ ನೀವು ಅಧ್ಯಕ್ಷರಾಗಿದ್ದೀರಿ, ನೀವು ಮುಂದಿನ ಬಾರಿಯೂ ಇದ್ರ ಬಗ್ಗೆ ಇದು ಕಂಟೆಸ್ಟ್ ಮಾಡುವಂತ? ಇಲ್ಲ 5 ವರ್ಷ ಯಾರು ಭರ್ತಿ ಮಾಡಿದ್ದಾರೆ ಅವರ ಬದಲಾವಣೆ ಮಾಡುವಂತ ಪ್ರಕ್ರಿಯೆ ಇದು. ಮತ್ತೆ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾರು ಹಿಂದೆ ನಾನೀಗ ಅಧ್ಯಕ್ಷನಾಗಿದ್ದೇನೆ, ಹಿಂದೆ ಇದ್ದವರು ಹಾಕ್ಬೋದು. ಇದ್ದವರು 5 ವರ್ಷ ಟರ್ಮ್ ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಅವಕಾಶ ಇಲ್ಲ. ನೆಕ್ಸ್ಟ್ ಇನ್ನೊಂದು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಚುನಾವಣೆ ಅಲ್ಲ, ಪ್ರಕ್ರಿಯೆಯಲ್ಲಿ 31 ಜಿಲ್ಲೆಯಲ್ಲಿ ಈಗ ನೇಮಕ ಮಾಡಿದ್ದಾರೆ. ಸರ್, ಈಗ ಯೂತ್ ಕಾಂಗ್ರೆಸ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ ಅಥವಾ ಮಹಿಳಾ ಕಾಂಗ್ರೆಸ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ, ಒಂದು ಇದರಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ, ಅವರು ಇದಕ್ಕೆ ಕಂಟೆಸ್ಟ್ ಮಾಡಬಹುದು. ಆಲ್ರೆಡಿ ಒಂದು ಪೋಸ್ಟಿಂಗ್ ಇದ್ದಾರೆ, ಅದಕ್ಕೇನು ಮಾನದಂಡ ಏನಿಲ್ಲ. ಅವರು ಸಹ ಕಂಟೆಸ್ಟ್ ಮಾಡಬಹುದು. ಇಲೆಕ್ಟ್ ಆದರೆ ಯಾವುದಾದ್ರೂ ಒಂದನ್ನು ತೆರವು ಮಾಡಬೇಕಾಗ್ತದೆ.
ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಇದರಲ್ಲಿ ಸೆಲೆಕ್ಟ್ ಆದರೆ ಅವ್ರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ ಬಿಡಬೇಕು, ಅಥವಾ ಇನ್ನೊಬ್ಬರು ಯಾವುದಾದ್ರು ಚೇರ್ಮನ್ ಅಥವಾ ಇವರು ಇದ್ದರೆ ನಮ್ಮ ಘಟಕದ ಅಧ್ಯಕ್ಷರುಗಳು ಆಯ್ಕೆ ಆದರು ಅವರು ಅದನ್ನು ಬಿಡಬೇಕು. ಇನ್ನು 8ನೇ ತಾರೀಕಿಗೆ SIRನ ಪ್ರಕ್ರಿಯೆ ಕೊನೆಗೊಳ್ತದೆ. ಬಹುಶಃ ರಾಜ್ಯದಲ್ಲಿ ಎನ್ಯುಮರೇಷನ್ ಫಾರ್ಮ್ಸ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ, ಬಹುಶಃ ಎಲ್ಲ ಕಡೆ ಕೂಡ ಆಗಿದೆ. ಬಟ್ ಸಬ್ಮಿಷನ್ ಸುಮಾರು 75ರಿಂದ 80% ಅಂತೂ ಸಬ್ಮಿಷನ್ ಕೂಡ ಆಗಿದೆ, ಇನ್ನು ಕೂಡ ಬಾಕಿ ಇದ್ದಾವೆ. ಇವತ್ತು ಅದರಲ್ಲಿ ಬಹಳಷ್ಟು ಗೊಂದಲ. ಇದು ಒಂದು ಕಡೆಯಿಂದ ರಾಜಕಾರಣಿಗಳು ಅದು ಆ ಪ್ರಕ್ರಿಯೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನುವಂಥ ಒಂದು ಕೆಲವು ದೂರುಗಳನ್ನು ಕೂಡ ಪತ್ರಿಕೆಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಇದು ರಾಜ್ಯ ಸರ್ಕಾರದ ಪಾತ್ರ ಇದರಲ್ಲಿ ಏನೂ ಇಲ್ಲ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ನಡೆಸುವಂಥ ಪ್ರಕ್ರಿಯೆ, ಈ ಪ್ರಕ್ರಿಯೆಯಲ್ಲಿ ಏನೆಲ್ಲ ಮಾನದಂಡಗಳಿದ್ದಾವೆ, ಯಾವ ರೀತಿ ಎನ್ಯುಮರೇಷನ್ ಫಾರ್ಮನ್ನು ಕೊಡಬೇಕು ಅನ್ನುವಂಥ ಮಾನದಂಡದ ಮೇಲೆ ಆಗುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇದಕ್ಕೆ ಸ್ಪಷ್ಟವಾದ ವಿರೋಧ ಇದೆ SIR ಪ್ರಕ್ರಿಯೆಗೆ. ಆದರೆ ಇವತ್ತು ಇಲ್ಲಿ ನಡೀತಾ ಇರುವಂಥ ಸಂದರ್ಭ ನಾವು ಸಂಪೂರ್ಣ ಸಹಕಾರ ನಮ್ಮ ಪಕ್ಷ, ನಮ್ಮ ಸರ್ಕಾರ ಕೊಡ್ತದೆ. ಯಾವೊಬ್ಬ ಅರ್ಹ ಮತದಾರ ಕೂಡ ಪಟ್ಟಿಯಿಂದ ಹೊರಗೆ ಉಳಿಬಾರ್ದು ಅನ್ನುವಂಥ ಉದ್ದೇಶ ಸರ್ಕಾರದ್ದು ಮತ್ತು ನಮ್ಮ ಪಕ್ಷದ್ದು ಕೂಡ. ಆದ್ದರಿಂದ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಹೊರತು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಸರ್ಕಾರದ್ದು ಇಲ್ಲ ಮತ್ತು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಎಲೆಕ್ಷನ್ ಕಮಿಷನ್ನು ಇವತ್ತು ಮಾಡುವಂಥ ಪ್ರಕ್ರಿಯೆ ಆಗೋದ್ರಿಂದ ಇದರಲ್ಲಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದರಲ್ಲಿ ಬಹಳಷ್ಟು ಗೊಂದಲಗಳಿದ್ದಾವೆ. ಆ ಫಾರ್ಮ್ ಫಿಲ್ಲಪ್ ಮಾಡೋ ಸಂದರ್ಭ, ಅದರಲ್ಲಿ ಎಡಗಡೆಯ ಫಾರ್ಮ್ ಫಿಲ್ಲಪ್ ಮಾಡುವಂಥದ್ದು, ಬಲಗಡೆಯಲ್ಲಿ ಮಾಡುವಂಥದ್ದು ಈ ಹಳ್ಳಿಗರಿಗೆ ಕೆಲವರಿಗೆ ಗೊತ್ತಿಲ್ಲ. ಈಗ BLAಗಳು ನಮ್ಮ ಪಕ್ಷದಿಂದ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಂದ ಕೂಡ BLAಗಳನ್ನು ಅಪಾಯಿಂಟ್ಮೆಂಟ್ ಆಗಿದೆ. ಅವರಿಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದು. ಕೆಲವು ಕಡೆ BLAಗಳು ಕೂಡ 100% ಅದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅನ್ನುವಂಥದ್ದು ಕೂಡ, ಹೆಚ್ಚಿನ ಕಡೆ ಇನ್ವಾಲ್ವ್ ಆಗಿದ್ದಾರೆ. ಅಂಥ ಕಡೆ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಕಷ್ಟ ಆಗಿದೆ. ಕೆಲವರು ಈಗ ಮೊನ್ನೆ ಉದಾಹರಣೆಗೆ ನಮ್ಮ ಆಫೀಸಿಗೆ ಒಬ್ಬರು ಬಂದರು, 3 ಫಾರ್ಮ್ ಫಿಲ್ಲಪ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮನೆಯದ್ದು ಇಡೀ ಫಾರ್ಮ್ ಫಿಲ್ಲಪ್ ಮಾಡಿದ್ದಾರೆ, ಸೆಲ್ಫು ಮಾಡಿದ್ದಾರೆ, ಬಿಜನೆಸ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದಕ್ಕೆ ಏನು ರೆಮಿಡಿ ಅಂತ ನನಗೂ ಗೊತ್ತಿಲ್ಲ. ಅದನ್ನು ಯಾವ ರೀತಿ ಸರ್ಕಾರ ಫಾರ್ಮ್ ಹಾಳಾದರೆ ಅದಕ್ಕೆ ಬೇರೆ ಫಾರ್ಮ್ ಕೊಡುವಂಥ ಅವಕಾಶ ಕೂಡ ಇಲ್ಲ ಇಷ್ಟರವರೆಗೆ. ಇನ್ನು ಮೊನ್ನೆ ನಮ್ಮ ಎಲೆಕ್ಷನ್ ಕಮಿಷನ್ ಬೆಂಗಳೂರಿನವರೊಂದು ಕೊಟ್ಟಿದ್ದರು, ನಾವು ಎಲ್ಲ ಫಾರ್ಮ್ ಯಾವುದೇ ಮತದಾರರನ್ನು ಕೂಡ ಪಟ್ಟಿಯಿಂದ ಹೊರಗೆ ಉಳಿಲಿಕ್ಕೆ ಬಿಡುವುದಿಲ್ಲ, ಮತ್ತು ಒಂದು ವೇಳೆ ಫೈನಲ್ ಪಟ್ಟಿಯಲ್ಲಿ ಹೆಸರು ಉಳಿದ್ರೆ ಮತ್ತೆ ನೀವು ಫಾರ್ಮ್ ನಂಬರ್ 6 ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಕೊಡಲಿಕ್ಕೆ ಅವಕಾಶ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಯಾವುದೇ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಆದರೆ ಮ್ಯಾಪಿಂಗ್ ಸಂದರ್ಭದಲ್ಲಿ ಕೂಡ ಬಹಳಷ್ಟು ತೊಂದರೆ ಆಗಿದೆ. ಈ BLOಗಳು ಏನಿದ್ದಾರೆ ಅವರಿಗೆ ಸರಿಯಾದ ಮಾಹಿತಿ, ತರಬೇತಿ ಇಲ್ಲ. ಎಲ್ಲ ಅಂಗನವಾಡಿ ಟೀಚರ್ಗಳನ್ನು ಎಲ್ಲ ಅದಕ್ಕೆ ಮಾಡಿದ್ದಾರೆ. ಪಾಪ ಅವರಿಗೆ ಆ ಆ್ಯಪ್ ಅದರದ್ದು ಮತ್ತು ಅದರ ಕಾನೂನು ಅವರಿಗೂ ಗೊತ್ತಿಲ್ಲ, ಯಾವ ರೀತಿ ಫಿಲ್ಲಪ್ ಮಾಡಬೇಕು ಅಂತಲೂ ಕೂಡ ಗೊತ್ತಿಲ್ಲ. BLAಗಳಿಗೆ ನಾವು ಆದಷ್ಟು ಟ್ರೈನಿಂಗ್ ಕೊಟ್ಟಿದ್ದೇವೆ ನಮ್ಮ ಪಕ್ಷದ ವತಿಯಿಂದ. ಇನ್ವಾಲ್ವ್ ಆಗದವರದ್ದಲ್ಲಿ ಸಮಸ್ಯೆ ಆಗಿದೆ, ಇನ್ವಾಲ್ವ್ ಆಗದಲ್ಲಿ ಸಮಸ್ಯೆ ಆಗಿದೆ. ನಾವು BLOಗಳಿಗೆ ಸುಮಾರು 1 ವರ್ಷದಿಂದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲ ನಾವು ಅವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಆದರೆ 100% ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಆಬ್ಸೆಂಟ್ ಆಗಿರ್ತಾರೆ, ಅಂಥದ್ರಲ್ಲಿ ಕೂಡ ತೊಂದರೆ ಆಗಿದೆ. ಮ್ಯಾಪಿಂಗ್ನಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಮ್ಯಾಪಿಂಗ್ ಮಾಡುವಾಗ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಇಷ್ಟು ದಿವಸದಲ್ಲಿ ಮ್ಯಾಪಿಂಗ್ ಆಗಬೇಕು. ಇದಕ್ಕೂ ಕೂಡ ಟಾರ್ಗೆಟ್ ಇದಿದೆ, ಡೆಡ್ಲೈನ್ ಇದೆ. ಮ್ಯಾಪಿಂಗ್ ಮಾಡುವಾಗ ಕೊನೆಗೆ ಎಲ್ಲ ಏನು ಮಾಡಿದರು, 100% ಭರ್ತಿ ಆಗಬೇಕಂತೇಳಿ ಒಟ್ಟು ಅದನ್ನು ಮ್ಯಾಪಿಂಗ್ ಮಾಡಿದ್ದಾರೆ. ಅಪ್ಪ ಹಿಂದೂ, ಮಗ ಮುಸ್ಲಿಮು, ತಾಯಿ ಕ್ರಿಶ್ಚಿಯನ್, ಇಂಥ ಪರಿಸ್ಥಿತಿಯಲ್ಲಿ ಎಲ್ಲ ಗೊಂದಲಮಯ ಆಗಿದೆ ಮ್ಯಾಪಿಂಗ್ನಲ್ಲಿ. 100% ಮ್ಯಾಪಿಂಗ್ ಆಗಿದೆ ಅಂಥೇಳಿ ಅನೌನ್ಸ್ ಮಾಡಿ ಬಿಟ್ಟಿದ್ದಾರೆ. ಅಂಥ ತೊಂದರೆಗಳಿಂದಾಗಿ ಇವತ್ತು ಆ ಮ್ಯಾಪಿಂಗ್ನನ್ನು ನೋಡಿ ಫಿಲ್ಲಪ್ ಮಾಡಲಿಕ್ಕೂ ಪ್ರಾಬ್ಲಮ್ಮು. ಯಾಕೆಂದರೆ ಮ್ಯಾಪಿಂಗ್ನಲ್ಲಿ ನಾನು ಹೊಸ ಮತದಾರ ಆದರೆ ನಾನು ಮ್ಯಾಪಿಂಗ್ನಲ್ಲಿ ತಂದೆದ್ದು ರೆಫರೆನ್ಸ್ ಕೊಟ್ಟಿರ್ತೇನೆ.
ನನಗೆ ಈಗ ಇ ಎಫ್ ಫಿಲಪ್ ಮಾಡುವಾಗ ನಾನು ಮ್ಯಾಪಿಂಗ್ನಲ್ಲಿ ಯಾರ್ದು ಕೊಟ್ಟಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲದ್ರೆ ಆ್ಯಪ್ ನೋಡಿ ಆಗಬೇಕು. ಅದನ್ನು ಕೆಲವು ಸಲ ಹಳ್ಳಿಯವರಿಗೆ ಡೌನ್ಲೋಡ್ ಮಾಡಿ ಆಗೋದಿಲ್ಲ, ಕಾರ್ಯಕರ್ತೆಗೂ ಗೊತ್ತಿಲ್ಲ. ನಾನು ಇಲ್ಲಿ ಮ್ಯಾಪಿಂಗ್ನಲ್ಲಿ ತಾಯಿದ್ದು ಕೊಟ್ಟರೆ, ಫಾರ್ಮಲ್ಲಿ ತಾಯಿದ್ದು ಕೊಟ್ಟರೆ ಅದು ರಾಂಗ್ ಆಗ್ತದೆ ಅಂತ ಅನೇಕ ಸಮಸ್ಯೆಗಳು. ಬಹುಶಃ ನಮಗೆ ಇದು ಏನು ಅಂತ ಹೇಳಿದರೆ, ಈ ಬಡವರ ಅಶಕ್ತರ ಮತಗಳನ್ನು ಡಿಲೀಟ್ ಮಾಡುವ ಒಂದೇ ಉದ್ದೇಶ ಕೇಂದ್ರ ಸರ್ಕಾರದ ಅನ್ನುವಂಥ ಒಂದು ಅನುಮಾನ ಕೂಡ ನಮಗೆ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯದ ಉದಾಹರಣೆಗಳನ್ನು ನೋಡುವಾಗ ಇಂಥ ಈ ಗೊಂದಲಗಳು ಏನು ಈ ಫಾರ್ಮ್ನಲ್ಲಿ ಅವ್ರದ್ದು ಇದೆ, ಮ್ಯಾಪಿಂಗ್ನಲ್ಲಿ ಆಗಿದೆ, ಇದಕ್ಕೆಲ್ಲ ಯಾವ ಪಕ್ಷದವರು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರವೇ ಈ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು, ಅವರದೇ ಜವಾಬ್ದಾರಿ. ನಾವು ಏನು ಮಾಡಿದ್ದು, ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ, ಎಲ್ಲ ಮಾಡಿದ್ದೇವೆ, ಬಟ್ ಆ ಮ್ಯಾಪಿಂಗ್ನಲ್ಲಿ ಇಂಥ ಅವಾಂತರಗಳು ಆಗಿದ್ದಾವೆ. ಇದನ್ನೆಲ್ಲ ಅದಕ್ಕೋಸ್ಕರ ನಾವು ಸಹಕಾರ ನಮ್ಮ ಕಡೆಯಿಂದ ಸಹಕಾರವನ್ನು ಕೊಡ್ತಾ ಇದ್ದೇವೆ. BLAಗಳನ್ನು ಹೊರತಾಗಿ ನಾವು ಪ್ರತಿ ನಮ್ಮ ಚೇರ್ಮನ್ಗಳನ್ನು ಮತ್ತು ಸೀನಿಯರ್ ಲೀಡರ್ಗಳನ್ನ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯನ್ನು ಹಾಕಿದ್ದೇವೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನಲ್ಲಿ ನಾವು 15 ಜನರ ಕೋಆರ್ಡಿನೇಟರ್ಸನ್ನು ಅಪಾಯಿಂಟ್ ಮಾಡಿ ಪ್ರತಿ ದಿವಸ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ 2 ಜನ ಅಥವಾ 3 ಜನ ಬಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನಾವು ಇಲ್ಲಿ ಬಂದವರಿಗೆ ಕೂಡ ಆ ಫಾರ್ಮ್ ಫಿಲ್ಅಪ್ ಮಾಡುವಂಥ ವ್ಯವಸ್ಥೆ, ಇನ್ನೊಂದು ಕೂಡ ನಾವಿಲ್ಲಿ ಟಾಸ್ಕ್ ಇದು ಹೆಲ್ಪ್ ಡೆಸ್ಕನ್ನು ಕೂಡ ಮಾಡಿದ್ದೇವೆ. ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಆದರೆ 100% ಅದು ಆಗಿದೆಯಾ ಇಲ್ವೋ ಅನ್ನುವಂಥ ಬಗ್ಗೆ ನಮಗೂ ಕೂಡ ಸ್ವಲ್ಪ ಅನುಮಾನ, ಸಂದೇಹ ಇದೆ. ಬಹುಶಃ ಅಂಥದ್ದನ್ನು ನಾವೀಗ ಏನು ಅವ್ರದ್ದು ಡ್ರಾಫ್ಟ್ ರೋಲ್ ಏನು ಬರ್ತದೆ ಅದರಲ್ಲಿ ಯಾರ ಹೆಸರಿಲ್ಲ ಅಂಥೇಳಿ ನೋಡಿ ಮತ್ತೆ ಫೈನಲ್ ಲಿಸ್ಟ್ ಬರುವಾಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಅದನ್ನು ಕೂಡ ನಾವು ಮಾಡ್ತೇವೆ. ಒಂದು ವೇಳೆ ಫೈನಲ್ ಲಿಸ್ಟಲ್ಲಿ ಬಿಟ್ಟು ಹೋದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಮಾಡಬೇಕು, ಯಾವ ಫಾರ್ಮಲ್ಲಿ ಫಿಲ್ಅಪ್ ಮಾಡಿ ಅವರನ್ನು ಸೇರಿಸಬೇಕು ಅನ್ನುವಂಥ ಕೆಲಸದಲ್ಲಿ ಕೂಡ ನಾವು ನಮ್ಮ ಮತದಾರರಿಗೆ ಹೆಲ್ಪ್ ಮಾಡ್ತೇವೆ. ಹಿಂದೆ ಇಲ್ಲಿ ನಮ್ಮ KPECಯ ನೂತನ ಅಧ್ಯಕ್ಷರು BK ಹರಿಪ್ರಸಾದ್ರವರು ಬಂದಿದ್ದರು ಮಂಗಳೂರಿಗೆ. ಅವರು ಬಂದ ದಿವಸ ಎಲೆಕ್ಷನ್ ಕಮಿಷನ್ನಿಂದ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಆಗಿತ್ತು. ನಾವು ಇಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದೆವು. ಆ ಸಂದರ್ಭ ಇಂಥ ಗೊಂದಲಗಳು. ಮತ್ತೊಂದು, ಈಗ ನಾನು ಮಹಾರಾಷ್ಟ್ರದಲ್ಲಿ ವೋಟ್ ಹಾಕಿದ್ದೇನೆ 2022ರಲ್ಲಿ. ಇವತ್ತು ನಮಗೆ ಅಲ್ಲಿ ಅದರ ಇದು ಮ್ಯಾಪಿಂಗ್ ಸಿಗ್ತಾ ಇಲ್ಲ. ಯಾಕೆಂತೇಳಿದರೆ ಕಾನ್ಸ್ಟಿಟ್ಯೂನ್ಸಿ ಬದಲಾಗಿದೆ, ವೋಟರ್ ಲೀಸ್ಟ್ ಬದಲಾವಣೆ ಆಗಿದೆ, ನಂಬರ್ಸ್ ಚೇಂಜ್ ಆಗಿದೆ, ಕಾನ್ಸ್ಟಿಟ್ಯೂನ್ಸಿ ರೀಶಫಲ್ ಆಗುವಾಗ ಚೇಂಜ್ ಆಗಿದೆ. ಇಂಥ ಸಮಸ್ಯೆಗಳಿಂದಾಗಿ ಅದನ್ನು ಮತ್ತು ಈ ಸಮಸ್ಯೆಗಳನ್ನೆಲ್ಲ ನಾವು ಚುನಾವಣಾ ಆಯೋಗದಲ್ಲಿ ಹರಿಪ್ರಸಾದ್ರವರು ರೆಪ್ರೆಸೆಂಟ್ ಮಾಡಿದರು. ಗೃಹ ಜ್ಯೋತಿಯ ಸರ್ವೆಯಲ್ಲಿ ನಮ್ಮ BJPಯ ಸ್ನೇಹಿತರೆಲ್ಲ ಹೇಳ್ತಾರೆ, ಶಾಸಕರುಗಳು ಮಂತ್ರಿಗಳು ಆಗಿದ್ದವರು ಎಲ್ಲ ಇದರಲ್ಲಿ ಫಲಾನುಭವಿಗಳನ್ನ ಬಿಡಲಿಕ್ಕೋಸ್ಕರ ಸರ್ವೆ ಮಾಡ್ತಾ ಇದ್ದಾರೆ ಅಂತ. ಅಂಥದ್ದೇನಿಲ್ಲ. ಯಾರಿಗೆ ಕೂಡ ಇದರಿಂದ ತೊಂದರೆ ಆಗೋದಿಲ್ಲ. ತೊಂದರೆ ಆಗೋದಿದ್ದರೆ ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಅಂಥವರಿಗೆ ಮಾತ್ರ ಆಗ್ತಾ ಇದೆ. ಯಾರಿಗೂ ಅವರನ್ನು ಬಿಡುವ ಪ್ರಶ್ನೆ ಇಲ್ಲ. ಆದರೆ ನಾವು ನಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ ಹಾಗೆ ನೀವು ಕೂಡ ಅನೇಕ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ. ಅಲ್ಲಿ ನೀವು ಸಮರ್ಪಕವಾಗಿ ಮಾಡ್ತಾ ಇದ್ದೀರಾ. ಉದಾಹರಣೆಗೆ ಮಹಾರಾಷ್ಟ್ರ ಲಡ್ಕಿ ಬಹನ್ ಏನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ. ಮಹಿಳೆಯರಿಗೆ 1,500 ರೂಪಾಯಿ ಕೊಡುವಂಥ, ಪ್ರತಿ ತಿಂಗಳಲ್ಲಿ ಕೊಡುವಂಥ ಒಂದು ಅವರದ್ದು ಗ್ಯಾರಂಟಿ. ಈ ಗ್ಯಾರಂಟಿಯಲ್ಲಿ ಸುಮಾರು 92 ಲಕ್ಷ ಜನರನ್ನು ಇತ್ತೀಚೆಗೆ ಡಿಲೀಟ್ ಮಾಡಿದ್ದಾರೆ. 38% ಫಲಾನುಭವಿಗಳು ಡಿಲೀಟ್ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ. ನಮ್ಮಲ್ಲಿ ಅಂಥದ್ದು ಯಾವುದು ಆಗಲಿಲ್ಲ. ಏನಾದರೂ ಆದರೆ 1-2% ಆಗೋದಿದ್ದರೆ ಇಂಥ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇಯರ್ಸ್ಗಳಿಗೆ ಮಾತ್ರ ಆಗ್ತದೆ ಹೊರತು ಯಾರಿಗೆ ಕೂಡ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅದರಲ್ಲಿಲ್ಲ. ಇದಕ್ಕೆ ನಾನು ಲಕ್ಷ್ಮಿಗೆ ಹೇಳ್ತಾ ಇದ್ದೇನೆ, ಲಕ್ಷ್ಮಿಗೆ ಅದರಲ್ಲಿ ಯಾವುದಿಲ್ಲ. ಇದರಲ್ಲಿ ಗೃಹ ಜ್ಯೋತಿಗಿಲ್ಲ. ಗೃಹ ಜ್ಯೋತಿ ಸರ್ವೆ ಆಗ್ತಾಯಿದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಯಾರಿಗೆ ಬೇಕೋ ಅವರಿಗೆ ತಗೊಳ್ಬೋದು, ಬೇಡದವರಿಗೆ ಅದನ್ನು ಬಿಡುವಂಥದ್ದು. ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿದರೆ, ಕೆಲವಲ್ಲಿ ಕಡೆಯಲ್ಲಿ ಅದರ ಸರಿಯಾದ ಸ್ಪಷ್ಟತೆ ಇಲ್ಲ. ಒಂದೊಂದು ಹೆಸರಿನಲ್ಲಿ 4-5 ಮೀಟರ್ ಇರುವಂಥ ಸಂದರ್ಭ ಎಲ್ಲ ಕಡೆ ಕೂಡ ಅದರ ಬೆನಿಫಿಟ್ ತಗೊಳ್ತಾ ಇದ್ದಾರೆ. ಅವರಿಗೆ ಒಬ್ಬರಿಗೆ ಒಂದಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. ಮನೆ ಬಾಡಿಗೆಗೆ ಕೊಟ್ಟರೆ ಆ ಬಾಡಿಗೆದಾರಿನ ಅಗ್ರಿಮೆಂಟ್ ಇದ್ದರೆ ಅವನು ಅದರ ಪ್ರಯೋಜನವನ್ನು ಪಡಿಬೋದು. ಅಂಥ ಕೆಲವು ಲೋಪದೋಷಗಳಿಗೋಸ್ಕರ ಮತ್ತು ಅದರ ಪರ್ಫೆಕ್ಷನ್ ನಮಗೆ ಬೇಕು ಅನ್ನೋದಕ್ಕೆ ಮಾತ್ರ ಇವತ್ತು ಅದರ ಸರ್ವೆಯನ್ನು
ನಾವು ಮಾಡ್ತಾ ಇದ್ದೇವೆ. ಪ್ರಕರಣ ಇರ್ಬೋದು, ಇದನ್ನೆಲ್ಲ ಒಂದು ಹೋರಾಟವಾಗಿ ಜಿಲ್ಲೆಯಲ್ಲಿ ಮಾಡ್ತಾ ಬಂದ್ರಿ. ಮುಂದಿನ ಹೋರಾಟದ ಬಗ್ಗೆ ನಿಮ್ಮ ರೂಪುರೇಷೆ ಏನು ಸರ್? ಇನ್ನು ಇದೆ, ನೀವು ಆರೋಪ ಮಾಡ್ತಾ ಇರ್ತೀರಿ. ನಾನು ಪ್ರಥಮವಾಗಿ ಈ ನೀಟ್ನಲ್ಲಿ ಹೋರಾಟ ಮಾಡಿದ ವಿದ್ಯಾರ್ಥಿಗಳು ಮತ್ತು ಅದರ ಯುವಕರು ಏನಿದ್ದಾರೆ ಅವರಿಗೆ ಪ್ರಥಮ ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತೇಳಿದ್ರೆ ಅವರ ಶ್ರಮ, ಅವರು ದೆಹಲಿಯಲ್ಲಿ 37 ದಿವಸ ರಾತ್ರಿ ಹಗಲು ಕಳೆದಂಥ ಒಂದು ವ್ಯವಸ್ಥೆ, ಅವರಿಗೆ ಆದಂಥ ತೊಂದರೆಗಳು, ಅವರು ಅನುಭವಿಸಿದಂಥ ಕಷ್ಟ ನಷ್ಟಗಳು, ಅದಕ್ಕೆ ಆ ನೀಟ್ನಲ್ಲಿ ಅವರಿಗೆ ಎಷ್ಟು ತೊಂದರೆ ಆಯಿತು ಅಂತೇಳಿ ಅದರಲ್ಲಿ ನಮಗೆ ಅನುಭವಕ್ಕೆ ಬರ್ತದೆ. ಒಬ್ಬ ಮೊನ್ನೆ 3 ದಿವಸ ಇಲ್ಲಿ DC ರಜೆ ಕೊಟ್ಟರು. ಪ್ರೈಮರಿ ಸ್ಕೂಲ್ನವರಿಗೆ ಕ್ಲಾಸ್ ಟೆಸ್ಟ್ ಆಗ್ತಾ ಇತ್ತು. ಇಷ್ಟು ಸಣ್ಣ ಮಕ್ಕಳು ಇನ್ನು ಓದಿಯ ಪರೀಕ್ಷೆಗೆ ಹೋಗುವ ಸಂದರ್ಭದಲ್ಲಿ ರಜೆ ಘೋಷಣೆ ಆಗಿದೆ. 3 ದಿವಸ 3 ಪರೀಕ್ಷೆ ಹೋಗಿದೆ. ಇವತ್ತಿಂದ 2 ಮಾಡ್ತಾ ಇದ್ದಾರೆ ದಿವಸಕ್ಕೆ. ಅವರಿಗೆ ಟೆನ್ಷನ್ ಆಗಿದೆ. ಇಷ್ಟು ಸಣ್ಣ ಮಕ್ಕಳು, ಅದರಲ್ಲಿ ಏನು ಕ್ಲಾಸ್ ಟೆಸ್ಟಲ್ಲಿ ಆಗಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ಆ ಮಕ್ಕಳಿಗೆ ಟೆನ್ಷನ್ ಆಗಿದೆ. ಇದು MA MSc PhD ಎಲ್ಲ ಮಾಡಿಕೊಂಡು CET NEET ಎಲ್ಲ ಬರೀಲಿಕ್ಕೆ ಅವ್ರು ಎಷ್ಟು ವರ್ಷದ ಅವರ ಶ್ರಮ ಇರ್ತದೆ. ಅವರಿಗೆ ಒಮ್ಮೆ ಈಗ ಪೇಪರ್ ಔಟ್ ಆಯಿತು ಅಂತೇಳಿ ಅವರಿಗೆ ಆಗುವಂಥ ವೇದನೆ, ಇನ್ನೊಮ್ಮೆ ಪರೀಕ್ಷೆ ಬರೀಲಿಕ್ಕೆ ಅವರು ಮಾಡಬೇಕಾದಂಥ ಪ್ರಿಪರೇಷನ್, ಅದರಿಂದ ಅವರು ನೊಂದು ಇವತ್ತು ಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದ ವಿರುದ್ಧ ಜನರು, ಯುವಕರು ಎದ್ದೇಳಿದ್ದನ್ನು ನಾವು ದೇಶದಾದ್ಯಂತ ನೋಡ್ತಾ ಇದ್ದೇವೆ. ಅಷ್ಟೊಂದು ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಅವರಲ್ಲಿ ನೋವು ಎಷ್ಟಿದೆ ಆ ಮಕ್ಕಳಲ್ಲಿ, ಆ ವಿದ್ಯಾಭ್ಯಾಸದ ಬಗ್ಗೆ ಅವರಲ್ಲಿ ಇರುವಂಥ ಕಾಳಜಿ ಮತ್ತು ಸರ್ಕಾರ ಅವರಿಗೆ ಕೊಟ್ಟಂಥ ತೊಂದರೆ, ಅವರಿಗೆ ಆ ನರಕ ಯಾತನೆ ಏನು ಅವರು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಸರ್ಕಾರ ಅವರಿಗೆ ಇದರಲ್ಲಿ ಮೋಸ ಮಾಡಿದೆ. ಒಂದು ಮಂತ್ರಿಯನ್ನು ರಾಜೀನಾಮೆ ಪಡ್ಕೊಳ್ಳಿಕ್ಕೆ ಕೂಡ ಅವರು ಹಿಂದೆ ಮುಂದೆ ನೋಡ್ತಾರೆ, ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಒಂದು ನಮ್ಮ ಮೋದಿ ಸಾಹೇಬರು ಒಂದು ಮಾತು ಕೂಡ ಆಡಲಿಲ್ಲ ಇದರ ಬಗ್ಗೆ. ಅವರು ಮಣಿಪುರದಲ್ಲಿ ಕೂಡ ಇನ್ನೂ 1-2 ವರ್ಷದ ನಂತರ ಒಮ್ಮೆ ಭೇಟಿ ಕೊಟ್ಟರು, ಅಷ್ಟು ನರಭೇದ ಆದರು. ಅವರು ಆ ಬಗ್ಗೆ ಮಾತನಾಡೋದಿಲ್ಲ. ನಮ್ಮ ಮನಮೋಹನ್ ಸಿಂಗ್ರವರಿಗೆ ಮೌನಿ ಬಾಬಾ ಅಂತ ಹೇಳ್ತಾ ಇದ್ರು. ಇವರು ಮೌನಿ ಅಲ್ಲ, ಇವರಿಗೆ ಬಾಯೇ ಬರುವುದಿಲ್ಲ ಯಾವುದಕ್ಕೂ. ಮನ್ ಕಿ ಬಾತ್ ಒಂದು ಮಾತಾಡ್ತಾರೆ, ಅಂದರೆ ಅದರಲ್ಲಿ ಕ್ವಶನ್ ಕೇಳಲಿಕ್ಕಿಲ್ಲಲ್ಲ. ನಾವೆಲ್ಲ ನಿಮ್ಮನ್ನು ಈ 12-12.5 ವರ್ಷದಲ್ಲಿ ನಿಮ್ಮನ್ನು ಭೇಟಿಯೇ ಮಾಡಲಿಲ್ಲ, ಅದು ಬಿಡಿ. ಅವರು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಮಾತನಾಡೋದಿಲ್ಲ. ಆ ಮಕ್ಕಳು, ಆ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಅವರು ಈ ಸರ್ಕಾರವನ್ನು ಏನು ಮಾಡ್ತಾರೆ ಅಂತೇಳಿ ನಾವು ಮತ್ತೆ ನೋಡಬೇಕಷ್ಟೇ. ಚಂದ ಚೋರಿ, MLA ಚೋರಿ, MP ಚೋರಿ, ಚಂದ ಚೋರಿ, ಸರ್ಕಾರ ಚೋರಿ, ವೋಟ್ ಚೋರಿ, ಎಲ್ಲ ಚೋರಿ. ಏನು ಚೌಕಿದಾರ ಏನು ಮಾಡ್ತಾ ಇದ್ದಾರೆ? ಹಾಗಾದರೆ ಚೌಕಿದಾರ ಕಾಯ್ಬೇಕಲ್ಲ ಇವರನ್ನೆಲ್ಲ. ಎಲ್ಲ ಚೋರಿ ಆದರೆ ಏನು ಈ ಸರ್ಕಾರ ಯಾಕೆ ಇರ್ತದೆ ಇಲ್ಲಿ? ಈಗ ಅಯೋಧ್ಯೆದಾಯಿತು, ನೆಕ್ಸ್ಟ್ ಅಲ್ಲೇನು 12 ದೇವಸ್ಥಾನಗಳದ್ದು ಹೊರಗೆ ಬರ್ತಾ ಇದ್ದಾವೆ. ಕಾಶಿ, ಮಥುರಾ, ವೈಷ್ಣೋದೇವಿ ಎಲ್ಲ ಈಗ ಅಲ್ಲಿ ಕೂಡ ಇಂಥ ಅವ್ಯವಹಾರ ಆಗಿದೆ ಅಂತೇಳಿ ಬರ್ತಾ ಇದೆ. ಅದು ಎಷ್ಟು ಸಾವಿರಾರು ಕೋಟಿಯ ಲೆಕ್ಕದಲ್ಲಿ. ಒಂದು ಸಣ್ಣ ಉದಾಹರಣೆ ಕೊಡಬೇಕಾದ್ರೆ, ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ದತ್ತಿಯನ್ನು BJP ಸರ್ಕಾರ ಇರುವಾಗ ತಂದರು. ದೇವಸ್ಥಾನಗಳಿಗೆ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡಿ ಅದಕ್ಕೆ ಸದಸ್ಯರನ್ನು ನೇಮಕ ಮಾಡುವಂಥದ್ದು. ಅದು ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ, ಯಾವ ಸರ್ಕಾರ ಇದೆಯೋ ಆ ಸರ್ಕಾರದ ಜನರನ್ನೇ ಅವರು ಮಾಡುವಂಥದ್ದು. ಅದರಲ್ಲೇನೋ ತಪ್ಪಲ್ಲ, ಮಾಡಿದರು. ನೆಕ್ಸ್ಟ್ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬರುವಾಗ ಯಾವ ದೇವಸ್ಥಾನದಲ್ಲಿ ಕೂಡ ₹1 ಬ್ಯಾಲೆನ್ಸ್ ಇಲ್ಲ. ಅಲ್ಲಿ ದೇವಸ್ಥಾನದ ಹುಂಡಿಯ ದುಡ್ಡಾಗಲಿ, ಕಲೆಕ್ಷನ್ ದುಡ್ಡಾಗಲಿ, ಆ ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬಂದು ನಮ್ಮ ಸರ್ಕಾರ ಬರುವಾಗ ನಾವು ಅಪಾಯಿಂಟ್ ಮಾಡಿದೆವು, ನಮ್ಮ ಪಕ್ಷದ ಕಾರ್ಯಕರ್ತರನ್ನೇ ಅಪಾಯಿಂಟ್ ಮಾಡಿದೆವು. ಅಲ್ಲಿಗೆ ಹೋಗಬೇಕಾದ್ರೆ ₹1 ಕೂಡ ಅಲ್ಲಿ ಇಲ್ಲ. ಈ 3 ವರ್ಷದ ನಂತರ ಅವರ ಅವಧಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಿಟ್ಟು ಹೋಗುವಾಗ ಅಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಡೆಪಾಸಿಟ್ ಆಗಿದೆ. ಎಲ್ಲ ದೇವಸ್ಥಾನಗಳಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು ಬೇಕಾದರೆ. ಹಾಗಾದರೆ BJP ಸಮಿತಿ ಇರುವಾಗದ ದುಡ್ಡು ಏನಾಯಿತು? ಅವರಿಗೆ ತಳಮಟ್ಟದಿಂದಲೇ ಚೋರಿ ಮಾಡುವ ಒಂದು ವಿದ್ಯೆ ಕಲಿಸಿಕೊಟ್ಟದ್ದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ.
ಅಲ್ಲಿಂದಲೇ ಪ್ರಾರಂಭ ಆಗ್ತದೆ, ಬಾಟಮ್ ಇಂದ ಅಪ್ ಟು ಟಾಪ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.